ಬಾರಿ ಲೇಟ್ ಅಂದ್ರೆ ಸುಬ್ಬನ ಐತೆ ಹೊತ್ತಿಗೆ ಮಾತ್ರ ಬಾರಿ ಲೇಟ್ 6 ಗಂಟೆ ತೆಗೆತ 10 ಗಂಟೆ ಒಂದು ರಾತ್ರಿಗೆ ಅಲ್ಲ 360 ಡಿಗ್ರಿ ರಾಮಣ್ಣನ ಯೂಟ್ಯೂಬ್ ಚಾನಲ್ ಉಂಟು ಸಿಂಗಲ್ ಬರುತ್ತೆ ಸರ್ ಸರಿ ಅಂತ ತುಳು ಅಪ್ಪೆ ಟೀಚರ್ ಅನುರಾಗ ಬಂಧನ ಅನುರಾಗ ಬಂಧನ ಅನುರಾಗ ಆಡಳಿತ ಪಾತರಿದ್ದಿ ಪಾತರಿದ್ದಿ ಆರುಷ್ ಅಮೃತಧಾರಿ ಅಮೃತ ವರ್ಷ ನೀನು ನಿನ್ನ ನಿನ್ನ ನೀನು ನೀನೆ ನೀನು ನೀನೆ ನೀನು ನೀನೆ ನೀವು
ಕಿಶನ್ ಅನ್ನೆ ಗೋಲಿ ಬಜೆ ಕೈ ನೆಟ್ಟು ಎಕ್ಸ್ಪರ್ಟ್ ಅವರು ಗೋಲಿ ಬಜೆ ಕೈ ನೆಟ್ಟು ಡಿಪ್ಲೊಮಾ ಗೋಲಿ ಬಜೆ ಕಾಯಿ ಡಿಪ್ಲೊಮಾ ಮಾಡಿದ್ದಾರೆ. ಅದು ಸೈಜ್ ಅವ್ರ ಕೈ ಸರಿ ಇಲ್ಲ, ಸೈಜ್ ಬಿಡುವ ಕೈ ಸರಿ ಇಲ್ಲ, ಅದು ಸ್ವಲ್ಪ ಕೈ ಸ್ವಲ್ಪ ಮೌಂಟ್ ಆಗಿದೆ. ಕಿಶನ್ ಕೈ ಕೊಂಚ ನೈಲ್ ಪಾಲಿಶ್ ಮಾಡೋದು ಬಾರ್ ಲೈಫ್ ಇದೆ. ನೈಲ್ ಪಾಲಿಶ್ ಮಾಡೋದು ಗೊತ್ತಿಲ್ಲ. ಚಾ ಚಾ ಪ್ರೀತಿ ಕನ್ನಡ ಮಾತಾಡಲ್ಲ. ఆయన పుగారన్న ఆయన ఈ పుగారను ನಮ್ಮ ಪ್ರಸಾದ್ ಬಾರಿ ಸೋಗದೊಂದು ಅಟ್ಟಿಲ್ದೆ ಬಾರಿ ಸೋಗದೊಂದು ಅಟ್ಟಿಲ್ದೆ ಅಟ್ಟಿಲ್ ಮಲ್ತಂದುಲ್ಲೆ ಬಕ್ಕ ಒಂಜಿ ವಿನಿ ಮಲ್ತಿನ ಒಂಜಿ ಪುಲಾವ್ ಬಾರಿ ಸೋಗದ ಪುಲಾವ್ ಸಾಂಬಾರು ಅತ್ತು ಪುಲಾವ್ ಏನು 3 ಸರ್ತಿ ಮಾಡಿದ್ವಿ. ಸಾಂಬಾರು ಕೂಡ ಒಂದು 2 ಸರ್ತಿ ಬಾರಿ ಟೇಸ್ಟ್ ಇತ್ತು. ಬಾರಿ ಟೇಸ್ಟ್ ಜನ ಕಟಿಲ್ ಮಾಲ್ದಿನಾರಿಗೆ ಅಟ್ಟಿಲ್ದ ವಿಚಾರ ಡಿಪ್ಲೊಮಾ ಮಲ್ದಿಗೆ ನಾನು ಸಭಾ ಸಮಾರಂಭಗಳಿಗೆ ಸಂಪರ್ಕಿಸಿ. ಪ್ರಸಾದ್ ನಂಬರ್ 78418579 ಅತ್ತ ನಂಬರ್ अय्ये देवा वो मुझे दे जो दे भैया
ये भी ना छुड़ाई घर बार मेरा मखना वे मखना अब तू ही है संसार मेरा मखना वे मखना मेरा मखना वे मखना वो छुड़ाई घर बार मेरा ओ मखना నా ఫస్ట్ ప్రైజ్ లోట సెకండ్ ప్రైజ్ తట్టె తట్టె లోట చెంచనిగల బాలగుండిని ಬೂದ್ನಗೆಲೆಗೆ ತಟ್ಟೆ ಈ ತಂಡದಲ್ಲಿ ರಾಜ್ಯ ಮಟ್ಟದ ಆಟಗಾರ ಇದ್ದಾರೆ. ಇನ್ನು ಕೆಲವೇ ಸಮಯದಲ್ಲಿ ಯಾರು ವಿನ್ನರ್ ಎಂದು ಕುತೂಹಲದಿಂದ ಕಾಯುವಂತ ಆಟ ಇದೀಗ ನಿಮ್ಮ ಕಣ್ಣ ಮುಂದೆ. ಎಲ್ಲರೂ ಕೂಡ ಕೈ ಚಪ್ಪಾಳೆಯಿಂದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಯಾರು ಒಂದು ಆಟಗಾರರಾಗಲಿ ಅವರ ಆಟಕ್ಕೆ ತನ್ನದೇ ಆದಂತ ಒಂದು ಟ್ಯಾಲೆಂಟ್ ಅನ್ನು ಹೊಂದಿರುವಂತ ಎಲ್ಲ ಆಟಗಾರರನ್ನು ನಾವು ಚಪ್ಪಾಳೆಯ ಮುಖೇತರವಾಗಿ ಅವರನ್ನು ಪ್ರೋತ್ಸಾಹಿಸಬೇಕು. ಚಪ್ಪಾಳೆ ಎರಡು ಕೈಗಳ ಮುಖೇತರವಾಗಿ ಚಪ್ಪಾಳೆಯನ್ನು ಬರೆಯುವ ಮುಖೇತರವಾಗಿ ಆಟಗಾರರನ್ನು ಉರಿದುಂಬಿಸಬೇಕಾಗಿ ವಿನಂತಿ. ಸ್ವಲ್ಪ ಸ್ಪೀಡಾಗಿ ಹೋಗಬೇಕಾಗಿ ವಿನಂತಿ. ಇದೆಂತ ಇದು ಬ್ಯೂಟಿ ಕಾಂಟೆಸ್ಟ್ಗೆ ಹೋದಾಗ ಆಗಿದೆ. ಹೋಗಿ ಹೋಗಿ ನಡ್ಕೊಂಡು ಹೋಗಿ ಸ್ಪೀಡಾಗಿ ಹೋಗಿ. ಆತಿದೆ ಮಧ್ಯದಲ್ಲಿ ಕೊಡ್ಕೊಳ್ಳಿಕ್ಕಿಲ್ಲ. ಪೊಲೀಸ್ ಒಬ್ಬರು ಬೇರೆ
ನಾನು ಮಾಡಿ ಎಂತದ್ದು ನಾನು ಮಾಡಿ ತೋರಿಸ್ತೇನೆ. ಓಕೆ ಓಕೆ ಎಷ್ಟಿತ್ತು? ಅಲ್ಪ ಪೂನ ಪ್ರಸಾದ ವಿತರಣೆ. ಆಮ್ಲೆಟ್ ಆಯ್ತು. ನನಗೆ ಬರೀ ತಿನ್ಸುದು ಮಾತ್ರ ಓಕೆ ಲೇಡೀಸ್ ಮಾಡಿ. ರಾಜ ರಾಜ ಗೊತ್ತಾ ನನ್ನ ರಾಜ. ಹಂಸವೇ ಹಾಡು ಬಾ, ಸಂಭ್ರಮ ನೋಡು ಬಾ. ಜಾನಿತ್ತೆ ಮಾಡಿ